ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ದೇವಿ ಪ್ರಸಾದ್ ಶೆಟ್ರೆ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ SDPI ಜೊತೆಗೆ ನಿಮ್ಮ ಪಾರ್ಟಿ ಹೊಂದಾಣಿಕೆ ಮಾಡಿಕೊಳ್ತು. ಏನು ಲಾಭ ಆಯಿತು ನಿಮಗೆ? ನಿಮ್ಮ ಪಾರ್ಟಿಗೆ ಏನು ಅದರಿಂದ ಪ್ರಯೋಜನ ಆಯಿತು? ಅದು ಪಕ್ಷದ ನಿರ್ಧಾರ. ನಮ್ಮ ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕು. ಲಾಭ ನಷ್ಟ ಮುಖ್ಯ ಅಲ್ಲ. ಯಾವ ಪಕ್ಷದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಆ ಪಕ್ಷದ ಮೂಲಕ ನಾವು ಕೆಲಸ ಮಾಡುವಂಥದ್ದು. ಆ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ. ಆದರೆ ನಾವು ಏನು ನಿರೀಕ್ಷೆ ಮಾಡಿದ್ದೇವೆ ಆ ಲಾಭ ಅಂದ್ರೆ SDPI ಜೊತೆಗೆ ನೀವು ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ದೇವಿ ಪ್ರಸಾದ್ ಶೆಟ್ರು ಕಾರಣ. ನೀವು ಕುಮಾರಸ್ವಾಮಿ ಅವರ ತಲೆಗೆ ತುಂಬಿದವರು ನೀವು ಅಂತ ಹೇಳ್ತಾರೆ, ಹೌದಾ? ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಪಕ್ಷವನ್ನು ಹೊಂದಾಣಿಕೆ ಮಾಡುವ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಆದರೆ ನಾವು ಹೇಳಿದ್ದೇವೆ ಅದು SDPI ಅವರ ಜೊತೆಗೆ ವೇದಿಕೆ ಹಂಚಿಕೊಳ್ತಾ ಇದ್ದಂತದ್ದು ದೇವಿ ಪ್ರಸಾದ್ ಶೆಟ್ರು, ನೀವೇ ತಲೆಯಲ್ಲಿ ತುಂಬಿದ್ದು. ಈಗ ಹಂಚಿಕೊಳ್ತೇವೆ, ಅದೇನು ತಪ್ಪು? ಇದು ಮನೆ ಹಾಳು ಐಡಿಯಾ ಅಂತ ಅನಿಸೋದಿಲ್ಲ ನಿಮಗೆ? ನಿಮ್ಮ ಪಾರ್ಟಿಯನ್ನು ಅವರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದು ಯಾಕೆ ತಪ್ಪು? ಏನ್ ಲಾಭ ಆಯ್ತು? ಪಾರ್ಟಿಗೆ ಏನ್ ಲಾಭ ಆಯ್ತು? ನಷ್ಟ ಏನಾಗಿದೆ? ನಮ್ಮ ನಷ್ಟ ಏನಾಗಿದೆ? ಹಿಂದೂಗಳು ವೋಟ್ ಹಾಕಿಲ್ಲ, ಮುಸಲ್ಮಾನ್ಸ್ ಹತ್ತಿರ ಬರಲಿಲ್ಲ ನಿಮ್ಮ ಪಾರ್ಟಿಗೆ. ಯಾಕೆ ಹಿಂದೂಗಳು ಏನಾಯ್ತು? ಪಾಸಿಟಿವ್ ರೆಸ್ಪಾನ್ಸ್ ಏನು? SDPI ಜೊತೆಗೆ ನೀವು ಹೊಂದಾಣಿಕೆ ಮಾಡಿದಕ್ಕೆ JDS ಗೆ ಏನು ಪಾಸಿಟಿವ್ ರೆಸ್ಪಾನ್ಸ್? ನೋಡಿ, ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಜಾತಿ ಆಧಾರಿತವಾಗಿಲ್ಲ. ನಮ್ಮ ಪಕ್ಷ ನಾವು ಜಾತ್ಯತೀತವಾದಂಥ ಪಕ್ಷ. ಹಿಂದೂಗಳ ಬೆಂಬಲ ಕೂಡ ನಮಗಿದೆ, ಅಲ್ಪಸಂಖ್ಯಾತರ ಬೆಂಬಲ ಕೂಡ ನಮ್ಗೆ ಬೇಕು. ಎಲ್ಲ ಸಮುದಾಯದವರು ಒಟ್ಟಾದ್ರೆ ಕೂಡ ಅದರ ಪಕ್ಷ. ಇದು ಮನೆ ಹಾಳು ಐಡಿಯಾ ಅಂತ ಅನಿಸೋದಿಲ್ವಾ ನಿಮಗೆ? ಕೋಮುವಾದಿ ಪಾರ್ಟಿಗಳ ಜೊತೆಗೆ ನಾವು ದೂರ ಇದ್ದೇವೆ ಅಂತ ಹೇಳ್ತೀರಿ, SDPI ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಮತ್ತೆ ಏನ್ ಅರ್ಥ, ಏನ್ ಸಂದೇಶವನ್ನು ಕೊಡ್ತೀರಿ ನೀವು? ಎಲ್ಲಿ ಕೋಮುವಾದಿಗೆ ನಾವು ಬಿಜೆಪಿಯನ್ನು ಕೋಮುವಾದಿ ಅಂತ ಹೇಳ್ತೀರಿ, SDPI ಕೋಮುವಾದಿ ಅಲ್ಲ, ಹೊಂದಾಣಿಕೆ ಮಾಡ್ಕೊಳ್ಬಹುದು ಅವ್ರ ಜೊತೆಗೆ. ಎಲ್ಲಿ ಕೋಮುವಾದಿ ಅಂತ ಎಲ್ಲಿ ಅಂತ ಘಟನೆಗಳು ಎಲ್ಲಿ ನಡೆದಿದೆ ಅದಕ್ಕೊಂದು ಉದಾಹರಣೆ ಕೊಡಿ. SDPI ಎಂಬುದು ಅವರದೇ ಆದಂತ ಒಂದು ರಾಜಕೀಯ ಪಕ್ಷ. ಭಾರತೀಯ ಜನತಾ ಪಕ್ಷವನ್ನು ನಾವು ಹಿಂದೆ ಕೋಮುವಾದಿ ಬಜರಂಗ ದಳದವರು ಗುರುತಿಸಿಕೊಂಡಿದ್ದಾರೆ, ಹಿಂದೂ ಯುವ ಸೇನೆಯವರು ಗುರುತಿಸಿಕೊಂಡಿದ್ದಾರೆ, PFI SDPI ಜೊತೆಗೆ ಗುರುತಿಸಿಕೊಂಡಿದೆ, PFI SDPI ಜೊತೆಗೆ ಗುರುತಿಸಿಕೊಂಡಿದೆ. ನೈತಿಕ ಪೊಲೀಸ್ ಗಿರಿಯ ಹಿಂದೆ PFI ಕೈವಾಡ ಇದೆ ಅಂತ ಪೊಲೀಸ್ ತನಿಖೆಗಳು ಹೇಳ್ತವೆ. ನೋಡಿ, ಬಜರಂಗ ದಳ ಮತ್ತು PFI ಅನ್ನು ನೀವು ಒಂದೇ ತಟ್ಟೆಯಲ್ಲಿ ಇಟ್ಟುಕೊಂಡು ತೂಗಬೇಕು ದೇವಿ ಪ್ರಸಾದ್ ಶೆಟ್ರೆ. ಕರೆಕ್ಟ್, ಎರಡನ್ನು ಒಂದೇ ತಟ್ಟೆಯಲ್ಲಿ. ಮತ್ತೆ SDPI ಮತ್ತು ಬಿಜೆಪಿಯನ್ನು ಯಾಕೆ ಡಿಫರೆಂಟ್ ಮಾಡ್ತೀರಿ? PFI ಒಟ್ಟಿಗೆ ಸಂಘಟನೆ SDPI PFI ಅವರ ಅಂಗಸಂಸ್ಥೆ, ಅದು ಇದು ಅಂಗಸಂಸ್ಥೆ, ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆ. ಆದ್ರಿಂದ ನಾವು ಭಾರತೀಯ ಜನತಾ ಪಕ್ಷ ಕೋಮುವಾದಿ ಪಕ್ಷ, SDPI ಕೋಮುವಾದಿ ಅಲ್ಲ. ನೋಡಿ, ನಾವು ಯಾವ ಪಕ್ಷದ ಬಗ್ಗೆ ಹೇಳುದಲ್ಲ, ನೀವು ಹೇಳಿದ್ದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ. ನಾವು PFI ಅಲ್ಲಿ ಸಂಘಟನೆಯೊಂದಿಗೆ ನಾವು ಮೈತ್ರಿ ಮಾಡಿಕೊಂಡದ್ದಲ್ಲ. ನಮ್ಮ ಮೈತ್ರಿ ರಾಜಕೀಯವಾಗಿ ಒಂದು ಕಡೆ ಕಮ್ಯುನಿಸ್ಟ್ ಕಡೆ ಮೈತ್ರಿ ಮಾಡಿಕೊಂಡಿದ್ದೇವೆ, ಒಂದೊಂದು ಕಡೆ ಒಂದೊಂದು ಪಕ್ಷ. SDPI ಜೊತೆಗೆ ಮೈತ್ರಿ ಮಾಡಿಕೊಂಡದ್ರ ಬಗ್ಗೆ ವಿಚಾರ ಇರುವಂತದ್ದು. ಇದು ಪೊಲಿಟಿಕಲಿ ಸುಸೈಡ್ ಮಾಡಿಕೊಂಡ್ರಿ ನೀವು ಪೊಲಿಟಿಕಲಿ. ಅದು ನಿಮ್ಮ ಭಾವನೆ ಆಗಿರಬಹುದು, ಆದ್ರೆ ಅಂತ ತಪ್ಪು ಗ್ರಹಿಕೆ. ನಿಮಗೆ ಲಾಭ ಏನಾಯ್ತು ಅಂತ ಹೇಳಿ ದೇವಿ ಪ್ರಸಾದ್ ಬಹಳ ವರ್ಷದಿಂದ ರಾಜಕೀಯ ನೋಡಿದಂತ. ಯಾವುದೇ ಮೈತ್ರಿ ಆದಾಗ ಒಂದೇ ಸಮನೆ ಲಾಭ ಆಗೋದಿಲ್ಲ, ನಮಗೆ ನಷ್ಟ ಕೂಡ ಆಗಿಲ್ಲ. ಏನು ನಿಮ್ಮನ್ನು ನಾವು ಕೋಮುವಾದಿ ಪಾರ್ಟಿ ಅಂತಾನೆ ಕರಿಬಹುದು. ಯಾಕೆ? SDPI ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡದಕ್ಕೆ ಅದು ಹಾಗೆ ಕರಿಬೇಕು, ಮತ್ತೇನ್ ಕರಿಬೇಕು? ನಾವು ಜಾತ್ಯತೀತ ಸಿದ್ಧಾಂತದಲ್ಲಿ ಕೆಲಸ ಮಾಡೋರು. ಯಾವುದೇ ಒಂದು ಅವರ ಸಿದ್ಧಾಂತಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡಾದ್ರೆ ಅವರ ಸಿದ್ಧಾಂತವನ್ನು ಒಪ್ಪಿಕೊಂಡದ್ದು ಹೊಂದಾಣಿಕೆ ಅಲ್ಲ. ನಾವು ಈ ಕಮ್ಯುನಿಸ್ಟ್ನ ಸಿದ್ಧಾಂತ ಮತ್ತು ಬಿಜೆಪಿಯನ್ನು ಕೋಮುವಾದಿ ಅಂತ ಕರಿತೀರಿ ನೀವು, ಸರಿಯಾ ತಪ್ಪು? JDS ಮತ್ತೆ ಕಮ್ಯುನಿಸ್ಟ್ ಒಂದೇ ತಟ್ಟೆಯಲ್ಲಿ ಇರ್ತದ? ಅವರ ಕಮ್ಯುನಿಸ್ಟ್ ತತ್ವ, ನಮ್ದು ಜಾತ್ಯತೀತ ಸಿದ್ಧಾಂತ. ಆದ್ರಿಂದ ಹೊಂದಾಣಿಕೆ ಆಯಾ ಸಮಯಕ್ಕೆ ಮಾತ್ರ. ಅದು ಚುನಾವಣೆಗೆ ಒಂದು ಸಭೆ ಭಾರತೀಯ ಜನತಾ ಪಕ್ಷದವರು ಹೊಂದಾಣಿಕೆ ಮಾಡಿ ನಾವು ಸರ್ಕಾರ ಮಾಡ್ತೀವಿ. ನೀವು ಅಲ್ಲಿ ವೇದಿಕೆಗಳೆಲ್ಲ SDPI ನ ವೇದಿಕೆಗಳಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಗುರುತಿಸಿಕೊಳ್ತಾರೆ. ಕರೆದ್ರೆ ಹೋಗ್ತೇನೆ ನಾನು ಕಾರ್ಯಕ್ರಮಕ್ಕೆ. ಆ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತಾ ಇಲ್ಲ, ನಾನೊಬ್ಬ ಅತಿಥಿಯಾಗಿ ಹೋಗಿ ಅಲ್ಲಿ ಕೆಲಸ ಮಾಡಿದೆ. ನಾಳೆ RSS ನ ಕಾರ್ಯಕ್ರಮದಲ್ಲೂ ನೀವು RSS ನವರು ಕರೆದ್ರೆ ಅಲ್ಲಿಗೂ ಹೋಗ್ತೇವೆ ನಾವು. ಏನು ಅದಕ್ಕೆ ಏನೂ ವಿರೋಧ ಇಲ್ಲ. ಅಲ್ಲಿ ಕರೆದ್ರು, ಬಜರಂಗ ದಳದವರು ಕರೆದು ನೀವೊಮ್ಮೆ ವೇದಿಕೆ ಬರಬೇಕು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ, ಅಲ್ಲಿಯೂ ಹೋಗ್ತೇವೆ ನಾವು. ಅದೇನು ಅಲ್ಲಿ ಹೋದ ಕೂಡಲೇ ನಮ್ಮ ಸಿದ್ಧಾಂತ ಬದಲಾವಣೆ ಆಗುದಿಲ್ಲ, ದೇವಿ ಪ್ರಸಾದ್ ಶೆಟ್ಟಿ ಬದಲಾವಣೆ ಆಗುದಿಲ್ಲ. ನಾವು ಆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದ್ರೆ ಅಲ್ಲಿ ಹೋಗಿ ಭಾಗವಹಿಸುವಂತ. ಅಂದ್ರೆ ಪ್ರಾಮಾಣಿಕವಾಗಿ ಹೇಳಿ ದೇವಿ ಪ್ರಸಾದ್ ಶೆಟ್ಟಿ, ಇದು ಪೊಲಿಟಿಕಲ್ ಸುಸೈಡ್ ಮಾಡಿಕೊಂಡದ್ದಲ್ವಾ? SDPI ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡದ್ದು. ಅದು ಯಾಕೆ ನೀವು ಆ ರೀತಿ ಹೇಳ್ತಾರೆ ಅಂತ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಆ ಕಡೆ ಹಿಂದೂಗಳು ನಂಬೋದಿಲ್ಲ ನಿಮ್ಮನ್ನ, ಈ ಕಡೆ ಮುಸಲ್ಮಾನರು ನಂಬೋದಿಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದೆ. ಏನಿಲ್ಲ, ಅಂತದ್ದು ಏನಾಗಿಲ್ಲ. ನಾವು ಸಂಘರ್ಷಗಳು ಬೇಡ, ಸಾಮರಸ್ಯ ಬೇಕು ಅಂತ ಹೋರಾಟ ಮಾಡೋರು.
SDP ಅವರೊಟ್ಟಿಗೆ ಹೋದ ಕೂಡಲೇ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎಲ್ಲೂ ಕೂಡ. ಸಾಮರಸ್ಯದಿಂದ ನಾವೆಲ್ಲರೂ ಬದುಕಬೇಕು ಅಂತ ನಾವು ಹೋರಾಟ ಮಾಡಿಕೊಂಡು ಬಂದು ನಾವು ಹೊಂದಾಣಿಕೆ ಏನು ನಮ್ಮ ಪಕ್ಷದ ನಾಯಕರುಗಳು ಮಾಡಿದ್ದಾರೆ ಅದರ ಸಿದ್ಧಾಂತದಡಿ ನಾವು ಕೆಲಸ ಮಾಡಿದ್ದೇವೆ. ಅದು ಲಾಭ ನಷ್ಟ ಚುನಾವಣೆ ನಂತರ ಗೊತ್ತಾಗುವಂಥದ್ದು. ನಮಗೆ ಅದರಲ್ಲಿ ಏನು ಪರಿಣಾಮ ಆಗಿದೆ ಇಡೀ ರಾಜ್ಯದಾದ್ಯಂತ ಮಾಡಿದ್ದಾರೆ. ಬೇರೆ ಕಡೆ ನಮಗೆ ತುಂಬ ಒಳ್ಳೆಯದಾಗಿದೆ. ನಮಗೆ ಅದರಿಂದ ಎಲ್ಲಿ ಒಳ್ಳೆದಾಗಿದೆ? ಮೈಸೂರಲ್ಲಿ ಗೆಲ್ಲಿಲ್ಲ ನೀವು, ಮೈಸೂರಲ್ಲಿ ಅವರ ಸಂಘಟನೆ ಸ್ಟ್ರಾಂಗ್ ಇದೆ, ಗೆಲ್ಲಿಲ್ಲ ನೀವು. ಎಲ್ಲಿ ಒಳ್ಳೆದಾದಲ್ಲಿ ನಿಮಗೆ ಜೊತೆ ಹೊಂದಾಣಿಕೆ ಜಾಸ್ತಿ ಮತ ಪಡೀಲಿಕ್ಕೆ ಆಗಿದೆ. ಹಾಸನದಲ್ಲಿ ಒಳ್ಳೆದಾಗಿ, ಹಾಸನದಲ್ಲೂ ನಮಗೆ ಒಳ್ಳೆ ಅವಕಾಶ ಆಗಿದೆ. ಮಂಡ್ಯದಲ್ಲೂ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ರಾಜ್ಯದ ಬೇರೆ ಬೇರೆ ಒಂದು ಕೆಲವು ಕಡೆ ನಷ್ಟ ಆಗಿರ್ಬೋದು, ಕೆಲವು ಕಡೆ ಲಾಭ ಆಗಿರ್ಬೋದು. ಅಂದ್ರೆ ಒಳ್ಳೇದಾಗೋದಾದ್ರೆ ಯಾರ ಜೊತೆ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ನಿಮ್ಮ ಅವಕಾಶವಾದದ ಸಿದ್ಧಾಂತ. ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡಾಗ ಹಾಗಾದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ನಾವು ಸರ್ಕಾರ ಮಾಡಿಕೊಂಡು ಸರ್ಕಾರ ಮಾಡಿದೆವು. ಅದರ ಅರ್ಥ ನಾವು ಹಿಂದುತ್ವ ಎಜೆಂಡಾಕ್ಕೆ ಒಪ್ಪಿಕೊಂಡಿದ್ದೇವೆ ಅಂತಲ್ಲ. ನಮ್ಮ ಸಿದ್ಧಾಂತ ಜಾತ್ಯತೀತ. ಆ ಅವಧಿಯಲ್ಲಿ ನಾವು ಅಧಿಕಾರಕ್ಕಾಗಿ ಸಿದ್ಧಾಂತ ಬದಿಗಿಡೋಣ, ಫಸ್ಟಿಗೆ ಅಧಿಕಾರ ಸಿಗಲಿ ಅಥವಾ ಏನಾದ್ರೂ ಮಾಡ್ಕೊಳ್ಳೋಣ. ಜನರಿಗೆ ಒಳ್ಳೆಯ ಅಧಿಕಾರವನ್ನು ಕೊಡಬೇಕು, ಜನರಿಗೆ ಒಳ್ಳೆಯ ಸರ್ಕಾರ ಕೊಡಬೇಕು, ಒಳ್ಳೆಯ ಯೋಜನೆಯನ್ನು ಜಾರಿಗೆ ತರಬೇಕು ಎಂಬುದು ಮಾತ್ರ ನಮ್ಮ ಉದ್ದೇಶ. ಯಾವುದೇ ಒಂದು ಪಕ್ಷದೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡ ತಕ್ಷಣ ನಮ್ಮ ಸಿದ್ಧಾಂತ ಎಂದು ಯಾವತ್ತೂ ಕೂಡ. ನೀವು ಈಗ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದೇವಿ ಪ್ರಸಾದ್ ಶೆಟ್ರು ಉಡುಪಿ ಲೋಕಸಭಾ ಕ್ಷೇತ್ರದ ಜನರ ಎದುರು ಒಬ್ರು ಕ್ಯಾಂಡಿಡೇಟ್ ಅನ್ನ ತೋರಿಸಿದ್ರು. ಓಟ್ ಹಾಕಿ ಇವರು ನಮ್ಮ ಕ್ಯಾಂಡಿಡೇಟ್ ಅಂತ ಧನಂಜಯ ಕುಮಾರ್ ಅವರು. ಎಲ್ಲಿದ್ದಾರೆ ಅವರು? ದೇವಿ ಪ್ರಸಾದ್ ನೀವು ಹೋಗಿದಿರಲ್ಲ ಪ್ರಚಾರಕ್ಕೆ, ಹೋಗಿದಿರಲ್ಲ ಫೀಲ್ಡ್ ಗೆ ಹೋಗಿದಿರಲ್ಲ ಪ್ರಚಾರಕ್ಕೆ, ಎಲ್ಲಿದ್ದಾರೆ ಅವರು? ದೇವಿ ಪ್ರಸಾದ್ ಪಕ್ಷವೇ ಇದು ಅಲ್ಲ. ನೀವು ಅಧ್ಯಕ್ಷರು, ನೀವು ಭಾಷಣ ಮಾಡಿದಿರಿ ಓಟ್ ಹಾಕಿ ಅಂತ, ನೀವು ಪ್ರಚಾರ ಮಾಡಿದಿರಿ ಓಟ್ ಹಾಕಿ ಅಂತ. ಎಲ್ಲಿದ್ದಾರೆ ಕ್ಯಾಂಡಿಡೇಟ್? ಎಲ್ಲಿದ್ದಾರೆ? ರಕ್ಷಿತ್ ಅವರೇ, ನಾಳೆ ನಿಮ್ಮನ್ನು ನಮ್ಮ ಪಕ್ಷದ ಚುನಾವಣಾ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ನನ್ನ ಕರ್ತವ್ಯ ನಿಮ್ಮೊಟ್ಟಿಗೆ ಬಂದು ಕೆಲಸ ಮಾಡುವಂಥದ್ದು. ಧನಂಜಯ ಕುಮಾರ್ ಅವರು ಕೇಂದ್ರದ ಸಚಿವರಾಗಿದ್ದವರು. ಭಾರತೀಯ ಜನತಾ ಪಕ್ಷದಲ್ಲಿ ಈ ದೇಶದಲ್ಲಿ 2 ಸ್ಥಾನ ಬಂದಾಗ ಒಂದು ಸ್ಥಾನ ಅವರು ಲೋಕಸಭಾ ಸದಸ್ಯರ ಈಗ ಎಲ್ಲಿದ್ದಾರೆ ಅಂತ ಕೇಳ್ತೀರಿ ನೀವು. ಅಂದು ಇಡೀ ದೇಶಕ್ಕೆ ಅವರು ಒಬ್ಬರು ಇದ್ದದ್ದು. ಆದರೆ ನಾವು ನಮ್ಮ ನಾಯಕರು ನಮಗೂ ಗೊತ್ತಿರಲಿಲ್ಲ ಧನಂಜಯ ಕುಮಾರ್ ಅವರು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂತ. ಅದು ಕೂಡ ಉಡುಪಿ ಚಿಕ್ಕಮಗಳೂರಲ್ಲಿ ಅವರು ಅಭ್ಯರ್ಥಿ ಆಗ್ತಾರೆ. ನೀವು ಪ್ರಚಾರ ಮಾಡಿದ್ರಿ. ನಾಳೆ ಇವತ್ತಿನ ದಿನ ಕೇಳ್ತಾರೆ ಎಲ್ಲಿದ್ದಾರೆ ಓಟ್ ಹಾಕಿದ ಜನ ಕೇಳ್ತಾರೆ ಧನಂಜಯ ಕುಮಾರ್. ನಾಳೆ ಉತ್ತರ ಕೊಡಿ ದೇವಿ ಪ್ರಸಾದ್ ಶೆಟ್ರೆ. ನಾಳೆ ಯಡಿಯೂರಪ್ಪನವರು ನಮ್ಮ ಪಕ್ಷಕ್ಕೆ ಬಂದರೂ ಕೂಡ ನಾನು ಪ್ರಚಾರಕ್ಕೆ ಹೋಗ್ಬೇಕು. ಅದು ನನ್ನ ಸರಿ, ನಾನು ಉಡುಪಿಯಲ್ಲಿ ಕೇಳ್ತಾ ಇದ್ದೇನೆ. ಉಡುಪಿಯಲ್ಲಿ ದೇವಿ ಪ್ರಸಾದ್ ಶೆಟ್ರೆ ಉತ್ತರ ಕೊಡಬೇಕು. ನೋಡಿ, ಧನಂಜಯ ಕುಮಾರ್ ಉಡುಪಿ ಮಾತ್ರ ಅಲ್ಲ, ಚಿಕ್ಕಮಗಳೂರು ಜಿಲ್ಲೆ, ಉಡುಪಿ ಚಿಕ್ಕಮಗಳೂರಲ್ಲಿ ನೀವು ಉತ್ತರ ಕೊಡಬೇಕು. ಧನಂಜಯ ಕುಮಾರ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ಕರ್ಕೊಂಡು ಬರ್ಲಿ. ಎಲ್ಲಿ ಅವರು ನಮ್ಮ ಪಕ್ಷದ ಸೋತ ಕ್ಯಾಂಡಿಡೇಟ್ಗೂ ಸಮಾನ ಜವಾಬ್ದಾರಿ ಇದೆ, ಹೌದಲ್ವಾ? ರಾಜಕೀಯವಾಗಿ ಅವರು ಮನಗಾಣಬೇಕು. ಅವರೊಟ್ಟಿಗೆ ನಾವು ಅವರ ಪರವಾಗಿ ಓಟ ಕೇಳಿದವರು ನೀವು ಕೇಳಿ ಎಲ್ಲಿದ್ದಾರೆ ಅವರು, ಎಲ್ಲಿ ಪಾರ್ಟಿಯಲ್ಲಿ ಇದಾರೋ ಇಲ್ವೋ. ನಮ್ಮ ಪಕ್ಷದ ನಾಯಕರ ಹತ್ರ ಕೇಳಿದ್ದೇವೆ. ಈ ಅವಸರದ ಆತುರದ ನಿರ್ಧಾರಗಳನ್ನು ಮಾಡಬಾರ್ದು ಅಂತ ನಾವು ಹೇಳಿದ್ದೇವೆ. ಯಾವತ್ತೂ ಕೂಡ ನಾವು ಇನ್ನೊಂದು ಪಕ್ಷದವರಿಗೆ ಬಂದಾಗ ಏಕಾಏಕಿ ಮಣೆ ಹಾಕಿರುವುದರಿಂದ, ಅವರಿಗೆ ಇಂಥ ರೀತಿಯ ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕ್ಕೆ ಅವಕಾಶ ಮಾಡೋದ್ರಿಂದ ನಮ್ಮ ಪಕ್ಷದ ತತ್ವ ಸಿದ್ಧಾಂತ, ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಹೊಂದಿಕೊಳ್ಳಲಿಕ್ಕೆ ಅವ್ರಿಗೆ ಕಷ್ಟ ಆಗೋದ್ರಿಂದ ಅವರಿಗೆ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಒಂದಿಷ್ಟು ಅವಕಾಶ ಕೊಡಿ. ಇದ್ದಾರಾ ಇಲ್ವೋ ಅವರು ಪಾರ್ಟಿಯಲ್ಲಿ ಅಧ್ಯಕ್ಷರಾಗಿ? ಇದ್ದಾರಾ ಇಲ್ವೋ? ನಮ್ಮ ಅಧ್ಯಕ್ಷರಾಗಿಲ್ಲ ಅವರು. ಅಧ್ಯಕ್ಷರಾಗಿಲ್ಲ, ನೀವು ಅಧ್ಯಕ್ಷರಾಗಿ ಹೇಳಿ ನನಗೆ. ಇದ್ದಾರಾ ಇಲ್ವೋ? ಅವರು ಮಂಗಳೂರಿನವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಚುನಾವಣೆ ನಂತರ ಮೆಂಬರ್ಶಿಪ್ ಆದ್ರೂ ತೆಗೆದುಕೊಂಡಿದ್ದಾರೆ. ಅದು ರಾಜ್ಯ ಮಟ್ಟಕ್ಕೆ ಬಿಟ್ಟು, ಅದು ರಾಜ್ಯದಲ್ಲಿ ಸದಸ್ಯರಾದಂಥವ್ರು ನೀವು ನೋಡಿದಿರಿ ಮಾಧ್ಯಮದಲ್ಲಿ. ರಾಜ್ಯ ಮಟ್ಟದಲ್ಲಿ ಸದಸ್ಯರಾಗಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ರು. ನಾವು ದೇವಿ ಪ್ರಸಾದ್ ಶೆಟ್ಟಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಸುದ್ದಿಗೆ ಸಿಕ್ಕಿರುವಂತದ್ದು, ನಾಸಿರ್ ಮದನಿ ಬೆಂಗಳೂರು ಬಾಂಬು ಸ್ಫೋಟದ ಆರೋಪಿಯ ಪರವಾಗಿ ಪ್ರತಿಭಟನೆಗೆ ಕೂತಂತದ್ದು. ಯಾಕೆ ಈ ವೈರುಧ್ಯ? ನೋಡಿ, ನಾಸಿರ್ ಮದನಿ ಅವರು ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅಂತ ಮಾತಿತ್ತು. ನಾನು ಹೋಗಿ ಭೇಟಿಯಾದದ್ದು ನಿಜ. ಅವರ ಪರವಾಗಿ DC ಆಫೀಸ್ನ ಎದುರು ಪ್ರತಿಭಟನೆಗೆ ಕೂತದ್ದು ನಿಜ. ಅವರ ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ, ಸತ್ಯಾಸತ್ಯತೆಗಳನ್ನು ಅರ್ಥಕೊಂಡಿದ್ದೇನೆ. ಯಾಕೆ ಈ ರೀತಿಯ ಪರಿಣಾಮಗಳಾಗಿದೆ, ಇದರ ಹಿಂದೆ ಏನು ಷಡ್ಯಂತ್ರ ಇದೆ, ಏನು ಸಂಘ ಪರಿವಾರದವರ ಷಡ್ಯಂತ್ರ, ನೇರವಾಗಿ ಹೇಳ್ತೇನೆ ನಾನು. ಷಡ್ಯಂತ್ರ ಇದೆ. ಅವರೊಬ್ಬ ಒಂದು ಕಾಲಿಲ್ಲ ಒಂದು. ನೀವು ಕಾಶ್ಮೀರದಲ್ಲಿ ಹೋಗಿ ಅಫ್ಜಲ್ ಗುರು ಬಗ್ಗೆ ಕೇಳಿದ್ರು ಇದೇ ಉತ್ತರ ಕೊಡ್ತಾರೆ, ಸಂಘ ಪರಿವಾರದ ಷಡ್ಯಂತ್ರ ಇದೆ, ಭಾರತದ ಷಡ್ಯಂತ್ರ ಇದೆ ಅಂತ. ನೀವು ಕಾಗಕ್ಕ ಗುಬ್ಬಕ್ಕ ಕಥೆಯನ್ನ ಕೇಳಿ ಸಪೋರ್ಟ್ ಮಾಡ್ತಾ ಇರುವಂತದ್ದು ಅಂತ. ಎಲ್ಲ ಕೇರಳ ರಾಜ್ಯದ ಜನರು ಕೂಡ ಕಾಶ್ಮೀರದಲ್ಲಿ ಅಫ್ಜಲ್ ಗುರುಗೂ ಹೇಳ್ತಾರೆ ಹಾಗೆ. ಇಲ್ಲ, ಅಫ್ಜಲ್ ಗುರು ನೇಣಿಗೆ ಏರಿಸಿದ್ರು, ಅಫ್ಜಲ್ ಗುರುಗೂ ಸಪೋರ್ಟರ್ಸ್ ಇದ್ದಾರೆ ಕಾಶ್ಮೀರದಲ್ಲಿ.
ಅವರೇ ಹೇಳಿದ್ದು ನಾನು ಕೇಳಿದಾಗ ಅವರು ನಾನು ತಪ್ಪು ಮಾಡಿದರೆ ನನ್ನನ್ನು ಗಲ್ಲಿಗೇರಿಸಲಿ, ನಾನು ಯಾವತ್ತೂ ಕೂಡ ದೇಶದ್ರೋಹದ ಕೆಲಸವನ್ನು ಮಾಡಿಲ್ಲ. ಒಬ್ಬ ಅಫ್ಜಲ್ ಗುರುವಿಗೂ ಮದನಿಯವರಿಗೂ ಭಾಳ ವ್ಯತ್ಯಾಸ ಇದೆ. ಅಫ್ಜಲ್ ಗುರು ಒಬ್ಬ ಆತಂಕವಾದಿ. ಮದನಿಯವರ ಹತ್ರ ನಾನು ನೇರವಾಗಿ ಪ್ರಶ್ನೆ ಕೇಳಿದೆ, ನೀವು ಆತಂಕವಾದಿ ಸೃಷ್ಟಿಸುವಂತ ಕೆಲಸ ಮಾಡಿದ್ದೀರಾ? ಅಲ್ಲ, ನಿಮಗೆ ಯಾಕೆ ಉತ್ತರ ಕೊಡಬೇಕು ಅವರು? ಮತ್ತೆ ನಿಮಗೆ ಯಾಕೆ ಉತ್ತರ ಕೊಡಬೇಕು? ಮಾಡಿದ್ರೆ ಇಲ್ವಾ ಅಂತ ನಿಮಗೆ ಪೊಲೀಸ್ ತನಿಖೆ ನಡೀತಾ ಇದೆ. ಈಗ ಇರೋದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಲ್ಲ. ನೋಡಿ, ಕೊಯಮತ್ತೂರು ಘಟನೆಯಲ್ಲಿ ಕೂಡ ನಾವು ಎಲ್ಲ ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೇನೆ. ಅವರಿಗೆ ಅವರು ಆರೋಪಿ ಅಂತ ಹೇಳಿದ್ರು. ಆರೋಪಿ ಸ್ವತಃ ನಾನು ಅಪರಾಧಿ ಅಂತ ಹೇಳ್ಕೊಳ್ಳೋದಿಲ್ಲ ದೇವಿ ಪ್ರಸಾದ್ ಶೆಟ್ಟಿ. ಅವರನ್ನು ದೋಷ ನೀವು ಸೈನೈಡ್ ಮೋಹನನ ಹತ್ರ ಹೋಗಿ ಕೇಳಿ, ಅವನು ಹಾಗೆ ಹೇಳ್ತಾನೆ, ನಾನು ಮಾಡಿಲ್ಲ ಅಂತಾನೆ ಹೇಳುವಂತದ್ದು. ಮಾಡಿದೆ ಅಂತ ಯಾರು ಹೇಳ್ಕೊಳ್ಳೋದಿಲ್ಲ. ನೋಡಿ, ಆರೋಪ ಯಾರ ಮೇಲೆ ಹೊರಿಸುವುದು ಸುಲಭ, ಆದರೆ ಆರೋಪ ಸಾಬೀತಾಗುವುದು ಅಷ್ಟೇ ಕಷ್ಟ ಇದೆ. ಆದ್ರಿಂದ ಒಬ್ಬನನ್ನು ಸಾಂದರ್ಭಿಕ ಸಾಕ್ಷ್ಯಗಳನ್ನ ನೋಡಿ ಆರೋಪ ಸಾಬೀತಾಗಬೇಕು. ಈಗ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಅಲ್ಲಿ ಅವರು ದೋಷ ಮುಕ್ತಗೊಳಿಸಿದ್ರು ಅವರನ್ನು. ಸುಪ್ರೀಂ ಕೋರ್ಟ್ ಹೇಳಿದ್ದು, ನಿಮ್ಮನ್ನು ಇಷ್ಟು ಸಮಯ ಜೈಲಲ್ಲಿ ಕೂರಿಸಿದ್ದು ದೊಡ್ಡ ತಪ್ಪು ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು. ಹಾಗಾದರೆ ಆರೋಪಿ ಅಲ್ಲದಿದ್ದರೂ ಕೂಡ ಇಷ್ಟು ಸಮಯ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದು ತಪ್ಪಲ್ವಾ ಅದು? ಸೊ ನಾಳೆ ದಿನ ಇನ್ನೊಮ್ಮೆ ಪ್ರತಿಭಟನೆ ಆದ್ರೂ ಹೋಗ್ತೀರಿ ನೀವು? ಆತನ ಪರವಾಗಿ ಬೆಂಗಳೂರು ಬಾಂಬ್ ಸ್ಫೋಟದ ಆರೋಪಿಯನ್ನ ರಿಲೀಸ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತೀರಿ? ನೋಡಿ, ತಪ್ಪು ಮಾಡದೆ ಯಾರು ಇದ್ರೂ ಕೂಡ ಅವರ ಪರವಾಗಿ ನಿಲ್ಲುವಂತ ನಾನು ಅಲ್ಲ, ಅನೇಕ ಸಂಘಟನೆಗಳು, ಇಲ್ಲಿಯ ಪ್ರಗತಿಪರ ಚಿಂತಕರು ಯಾರು ಇರಲಿಲ್ಲ. PFI ಅವ್ರ ಜೊತೆಗೆ ನೀವು ಪ್ರತಿಭಟನೆಗೆ ಕೂತದ್ದು. PFI ಅವ್ರ ಜೊತೆಗೆ ಪ್ರತಿಭಟನೆ ಮಾಡಿದ್ದು. PFI ಅವರಿಗೂ ಸಂಬಂಧವೇ ಇಲ್ಲ. PFI ಸಂಘಟನೆಗೂ ಅವರ ಸಂಘಟನೆಗೂ ಸಂಬಂಧ ಇಲ್ಲ. ಇದು ಶುದ್ಧ ಸುಳ್ಳು. ಇದರಲ್ಲಿ ಅನೇಕ ಪ್ರಗತಿಪರ ಚಿಂತಕರು ಇದ್ದರು. ಮಾನ್ಯ ದಿವಂಗತ ಅನಂತಮೂರ್ತಿ ಅವರು ಇದ್ದರು. ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಅನೇಕ ನಮ್ಮ ಹಿಂದೂಪರ ಅನೇಕ ಸಂಘಟನೆಗಳ ನಾಯಕರುಗಳು ಇದ್ದರು. ಇದರಲ್ಲಿ ಹಿಂದೂ ಪರ ಸಂಘಟನೆ ಯಾರಿದ್ರು ನಾಸಿರ್ ಮದನಿಯನ್ನು ರಿಲೀಸ್ ಮಾಡಬೇಕು ಅಂತ? ಅಲ್ಲಿ ಬೆಂಗಳೂರಿನವರು ನಾವು ಹೋದಂಥ ಸಂದರ್ಭದಲ್ಲಿ ಹಿಂದೂ ಅಂದರೆ ಬಜರಂಗದಳ RSS ಮಾತ್ರ ಹಿಂದೂಗಳಲ್ಲ, ನಾವು ಕೂಡ ಹಿಂದೂಗಳೇ. ನಾವೇನು ಅಲ್ಪಸಂಖ್ಯಾತರಲ್ಲ. ನಿಮ್ಮನ್ನು ಯಾವ ರೀತಿ ಜನ ಅರ್ಥ ಮಾಡ್ಕೊಳ್ಬೇಕು? ಒಬ್ಬ ಬಾಂಬು ಸ್ಫೋಟದ ಆರೋಪಿ ಬಾಂಬು ಸ್ಫೋಟದ ಆರೋಪವನ್ನು ಹೊತ್ತುಕೊಂಡ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾರೆ ದೇವಿ ಪ್ರಸಾದ್ ಶೆಟ್ರು ಅಂತ ಆದ್ರೆ ನಿಮ್ಮನ್ನು ಯಾಕೆ ಬಿಲೀವ್ ಮಾಡ್ಬೇಕು ಜನ? ಯಾಕೆ ಸರ್ ನಿಮ್ಮನ್ನ ರಾಜಕೀಯವಾಗಿ ಯಾಕೆ ಬೆಳೆಸಬೇಕು? ನಾವು ಅವರಿಗೆ ಬೆಂಬಲವನ್ನು ಕೊಟ್ಟಿಲ್ಲ. ನಾವು ಹೇಳುವಂಥದ್ದು ಸೂಕ್ತವಾದಂಥ ತನಿಖೆಯನ್ನು ಮಾಡಿ, ಅವರು ಅಪರಾಧಿ ಆದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿ. ಅನಗತ್ಯವಾಗಿ ಒಬ್ಬನನ್ನು ನಿರಪರಾಧಿಯನ್ನು ಅಪರಾಧಿಯನ್ನು ಮಾಡೋದು ತಪ್ಪಾಗ್ತದೆ. ಅವರು ಅಪರಾಧಿ ಅಂತ ಹೇಳಿದರೆ ಅನಗತ್ಯ ನಾವು ವಿಳಂಬ ಮಾಡಬಾರ್ದು. ಸೂಕ್ತವಾಗಿ ತನಿಖೆ ಮಾಡಿ ಅವರಿಗೆ ಯಾವುದೇ ಶಿಕ್ಷೆಯನ್ನು ವಿಧಿಸಿದರೂ ನಮ್ಮದು ಅದಕ್ಕೆ ವಿರೋಧ ಇಲ್ಲ. ಇದು ಒಬ್ಬ ಅನಾರೋಗ್ಯ ಪೀಡಿತ ಯಾವತ್ತೂ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಕ್ತನಲ್ಲದಂಥವರನ್ನು ಅಪರಾಧಿ ಅಂತ ಮಾಡಿದರೆ ಅದು ಸೂಕ್ತ ಅಲ್ಲ ಎಂಬುದು ನಮ್ಮ ಅಭಿಪ್ರಾಯ. ಎಸ್, ಇನ್ನೊಂದು ವಿಚಾರ ಇದೆ. ದೇವಿ ಪ್ರಸಾದ್ ಶೆಟ್ರು UPCL ನಲ್ಲಿ ದುಡ್ಡು ಮಾಡಿಕೊಂಡ್ರಂತೆ, ಹೌದಾ? UPCL ಅಲ್ಲಿ ಯಾವತ್ತೂ ಕೂಡ ನಾವು ಹೋರಾಟ ಮಾಡಿದವರು. ಯಾಕೆ ಹೋರಾಟದಿಂದ ಹಿಂದಕ್ಕೆ ಸರ್? ಯಾವತ್ತೂ ಸರಿಲಿಲ್ಲ. UPCL ಗೇಟ್ ಅನ್ನು ಕೂಡ ನಾವು ನೋಡಿಲ್ಲ. ನಾವು ಹೋರಾಟ ಯಾವತ್ತು ಒಂದು ದಿನ UPCL ಒಳಗೆ ಹೋಗಿಲ್ಲ. UPCL ಹೋರಾಟದಿಂದ ಹಿಂದಕ್ಕೆ ಸರ್. ಬೆಳಪು ಗ್ರಾಮ ಪಂಚಾಯತ್ಗೆ UPCL ನವರು ವಾಟರ್ ಪ್ಯೂರಿಫೈಯರ್ ಕೊಡ್ತಾರೆ, ಅದು ಕೊಡಬಹುದು, ಅದು ನಮ್ಮ ಹಕ್ಕು. UPCL ಕೊಡುದಲ್ಲ. ಇದು ಏನ್ ಸಂದೇಶ ಕೊಡ್ತಾ ಇದೆ? ಯಾವುದೇ ಏನ್ ಸಂದೇಶವನ್ನ ಕೊಡ್ತಾ ಇದೆ? ದೇವಿ ಪ್ರಸಾದ್ ಶೆಟ್ರು ದುಡ್ಡು ಮಾಡಿದ್ರಂತ ಸುಮ್ಮನೆ ಆರೋಪ ಬರ್ತಾ ಇಲ್ಲ. UPCL ನವರಿಗೆ ಯಾವತ್ತೂ ನಮ್ಮ ವಿರೋಧ ಇದೆ. ನಾವು ಇತ್ತೀಚಿನವರೆಗೂ ಅವರ ವಿರುದ್ಧವೇ ಧ್ವನಿ ಎತ್ತಿದವರು. ಮೊನ್ನೆ ಅದಾನಿ ಅವರು ಕೊಂಡುಕೊಂಡಾಗ ಕೂಡ ಅದರ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಯಾವತ್ತೂ ಕೂಡ ಅಂತ ಕೆಟ್ಟ ಚಾಳಿಗೆ ಬಲಿ ಬಿದ್ದವರು ನಾವಲ್ಲ. ಕಾಲೇಜು ದಿನಗಳಿಂದ ಕೂಡ ಹೋರಾಟ ಮಾಡಿಕೊಂಡಿದ್ದೇವೆ. ಯಾವತ್ತೂ ಕೂಡ ಒಂದು ಅಂತ UPCL ಆಗಲಿ ಇನ್ನೊಂದು ಸಂಸ್ಥೆ ಆಗಲಿ ಯಾವುದೇ ಆಗಲಿ ಯಾರಿಂದ ಕೂಡ ಒಂದು ನಯಾ ಪೈಸಾ ನಾವು ಲಂಚ ಪಡ್ಕೊಂಡಿದ್ರೆ ಅಥವಾ ಆಮಿಷಗಳಿಗೆ ಒಳಗಾಗಿದ್ರೆ ಅದನ್ನು ಸಾಬೀತು ಮಾಡಿದ್ರೆ ರಾಜಕಾರಣ ಮಾತ್ರ ಅಲ್ಲ, ಸಾಮಾಜಿಕ ಜೀವನದಿಂದಲೇ ನಾವು ಹೊರ ಬರ್ತೇವೆ. ಇದು ನಾವು ಜೀವನದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದವರು. UPCL ಆಗಲಿ ಅಥವಾ ಪಾದೂರು ಕ್ರೂಡ್ ಆಯಿಲ್ ಆಗಲಿ ಇನ್ನೊಂದು ಆಗಲಿ ನಾಗಾರ್ಜುನ ಆಗಲಿ ಯಾವುದೇ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಕ್ಕು. ಅದಕ್ಕೆ ಸಂಪೂರ್ಣ ಉತ್ತಮವಾದಂಥ ಪುನರ್ವಸತಿ ಕಾಲೋನಿ ಮಾಡಬೇಕು. 10% ಸುತ್ತಿನ ಗ್ರಾಮೀಣ ಪ್ರದೇಶಗಳಿಗೆ ಅದರ ವೆಚ್ಚವನ್ನು ಮಾಡಬೇಕು. ಅದು ಸರ್ಕಾರ ಭರಿಸುವಂಥದ್ದು. UPCL ಕುಡಿಯೋ ನೀರನ್ನು ಮಾಡಿದರೆ ಅವರ ಕೈಯಿಂದ ಮಾಡೋದಲ್ಲ, ಅದು ಸರ್ಕಾರಕ್ಕೆ ಅದರ ಜವಾಬ್ದಾರಿ ಇದೆ. ಒಂದು ಕಡೆ ಮಾಡಿದ್ದಲ್ಲ, ಅಂಥದ್ದು ಮಾಡಿಸಬೇಕು ನಾವು. UPCL ಕುಡಿಯೋ ನೀರು ಮಾಡಿದಂಥ ಕೂಡಲೇ ಅವರ ಎಲ್ಲ ಬೇಡವಾದಂಥ ಕೆಲಸಗಳಿಗೆ ನಾವು ಸಹಕಾರ ಮಾಡೋದಿಲ್ಲ.
ಅವರ ವಿರುದ್ಧ ಅದೇ ಧ್ವನಿ ಕಡಿಮೆ ಆಗ್ತಾ ಇದೆ ದಿನಗಳ ಹಾಗೆ ಅಂತ. ಯಾರು ಧ್ವನಿ ಎತ್ತಿದ್ದಾರೆ? ನಾವೇ ಧ್ವನಿ ಪ್ರಸಾದ್ ಶೆಟ್ಟರ್ ಧ್ವನಿ ಕಡಿಮೆ. ಯಾವತ್ತೂ ನಮ್ಮ ಧ್ವನಿ ಕಮ್ಮಿ ಆಗಿಲ್ಲ. ಮೊನ್ನೆವರೆಗೂ ನಾವು ಧ್ವನಿ ಎತ್ತಿದ್ದೇವೆ. ACC ಸಿಮೆಂಟ್ ಆಗುವಂತ ಸಂದರ್ಭದಲ್ಲಿ ಜನರನ್ನು ಜಾಗೃತಿ ಮಾಡಿದ್ದೇವೆ. ಅಲ್ಲಿ ಅವರು ಮೊನ್ನೆ ಅದಾನಿ ಅವರಿಗೆ ಏನ ವ್ಯವಹಾರ ಕುದುರಿಸುವಂಥ ಸಂದರ್ಭದಲ್ಲಿ ಜನರನ್ನು ಜಾಗೃತಿ ಮಾಡಿದ್ದೇವೆ. ಮೊದಲು ಇವರು ನಮ್ಮ ಲ್ಯಾಂಡ್ ಮಾಫಿಯಾ ಕಾರ್ಯಕ್ರಮವನ್ನು ಕೈ ಬಿಡಬೇಕು UPCLನವರು ಅಂತ ಹೇಳಿದ್ದೇವೆ. ನಮ್ಮ ಇಡೀ ಜಿಲ್ಲೆಯನ್ನು ನಾಶ ಮಾಡಿದಂಥ ಒಂದು ಯೋಜನೆ ಇದ್ದರೆ ಅದು UPCL. ನಮ್ಮ ಇಡೀ ಪರಿಸರಕ್ಕೆ ಮಾರಕವಾದಂಥ ಯೋಜನೆ ಆಗಿದ್ರೆ ಅದು UPCL. ನಾವು ಇನ್ನು ಏನು ಮಾಡಬೇಕು? MRPL ಆದಾಗ ಹೋರಾಟ ಮಾಡಿದ್ದೆವು, UPCL ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಯಾವುದು UPCL ಅಂತಲ್ಲ, ಯಾವುದೇ ಪರಿಸರ ನಾಶ ಆಗುವಂತ ಯೋಜನೆಗಳ ಬಗ್ಗೆ ನಾವು ಕಾಂಪ್ರಮೈಸ್ ಮಾಡುವಂತ ಪ್ರಶ್ನೆ ಇಲ್ಲ. ಎಸ್, ಕೊನೆಯದಾಗಿ ದೇವಿಪ್ರಸಾದ್ ಶೆಟ್ರೆ, ಬಿಜೆಪಿಯನ್ನ ಬಿಟ್ಟು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇಲ್ವಾ? ವೈಯಕ್ತಿಕವಾಗಿ ರಾಜಕೀಯವಾಗಿ ಬಿಜೆಪಿಯಲ್ಲಿ ಇದ್ರೆ ಬೆಳೀತಿದ್ರೋ ಏನೋ ದೇವಿಪ್ರಸಾದ್ ಶೆಟ್ರು? ನೋಡಿ, ಅದು ನಮ್ಮ ಹಣೆ ಬರ. ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೇವೆ, ಸಂಘಟನೆಯನ್ನು ಕೂಡ ಮಾಡಿದ್ದೆವು. ಒಳ್ಳೆಯ ಅವಕಾಶ ಆಗ್ತಿತ್ತು ಇದ್ರೆ, ಆದರೆ ಇಲ್ಲ ಅಲ್ವಾ? ಈಗ ತಪ್ಪು ಮಾಡಿದಂತ ಪಶ್ಚಾತ್ತಾಪ ಇಲ್ಲ. ಅಂತ ತಪ್ಪು ಮಾಡಿದಂಥ ಪಶ್ಚಾತ್ತಾಪ ಪಡುವಂಥ ಪ್ರಮೇಯ ಬರಲಿಲ್ಲ ನನಗೆ. ನಾವು ಎಲ್ಲೇ ಇರಬೇಕು ಅಲ್ಲೇ ಇರಬೇಕಾಗ್ತದೆ. ನಾವು ಅನಿವಾರ್ಯವಾಗಿ ಪಕ್ಷ ಆವತ್ತು ಸುಮಾರು 20 ವರ್ಷಗಳ ಹಿಂದೆ ಪಕ್ಷ ಆ ಸಂದರ್ಭದಲ್ಲಿ ಭಾಳ ಸಂಘಟನೆಯಲ್ಲಿ ಭಾಳಷ್ಟು ಇದೇ ಪರಿಸ್ಥಿತಿಯಲ್ಲಿತ್ತು. ಅಲ್ಲಿ ನಮ್ಮ JDS ಈಗ ಯಾವ ಸ್ಥಾನದಲ್ಲಿ ಆ ಸ್ಥಾನದಲ್ಲಿ ಅಂದು ಭಾರತೀಯ ಜನತಾ ಪಕ್ಷ ಗ್ರಾಮೀಣ ಮಟ್ಟದಲ್ಲಿ ಒಳ್ಳೆ ಅಲ್ಲಿ ಇದ್ದಿದ್ರೆ ಇನ್ನೂ ಜಾಸ್ತಿ ಬೆಳಿಬೋದಿತ್ತೋ ಏನೋ ದೇವಿಪ್ರಸಾದ್ ಶೆಟ್ರು? ಅದಾಗಿರ್ಬೋದು. ಅದು ಪರಿಸ್ಥಿತಿ ಆಗಿದೆ. ಅದನ್ನು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೊನೆಯದಾಗಿ ಸೊರಕೆ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆಯಂತೆ ದೇವಿಪ್ರಸಾದ್ ಶೆಟ್ರಿಗೆ? ಸೊರಕೆ ಅವರು ಒಳ್ಳೆಯ ನಾಯಕರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವಳು ನಮ್ಮ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದೆ. ಅವರು ಮಾಡುವಂಥ ಅಭಿವೃದ್ಧಿಗೆ ನಾನು ಬೆಂಬಲ ಕೊಟ್ಟಿದ್ದೇನೆ. ಅನ್ಯಾಯ ಆದಾಗ, ದೌರ್ಜನ್ಯ ಆದಾಗ, ನಮಗೆ ತೊಂದರೆ ಆದಾಗ ಪಕ್ಷ ಬಿಟ್ಟು ನಮ್ಮ ಜನಸಾಮಾನ್ಯರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಆ ಒಂದು ಸಿದ್ಧಾಂತ ನನಗೆ ಭಾಳ ಮೆಚ್ಚಿಕೊಂಡಿದ್ದೇನೆ. ನಾನು ಒಳ್ಳೆಯ ವ್ಯಕ್ತಿ ಅಂತ ನಾನು ಅಂದುಕೊಂಡಿದ್ದೇನೆ. ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಎಂಬ ಸಂಪೂರ್ಣವಾದಂಥ ನಮಗೆ ಭಾವನೆ ಇದೆ. ಆದ್ದರಿಂದ ನಾನು ಅವರ ಬಗ್ಗೆ ಒಳ್ಳೆಯ ಭಾವನೆ ಇದೆ. ಎಸ್, ದೇವಿಪ್ರಸಾದ್ ಶೆಟ್ರೆ, ಇಷ್ಟೊತ್ತು ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದಗಳು. ಒಳ್ಳೆಯದಾಗಲಿ. ನಮಸ್ತೆ. ಎಸ್, ಇದು ದೇವಿಪ್ರಸಾದ್ ಶೆಟ್ರ ಮಾತುಗಳು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ್ರು. ಮುಂದಿನ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.